ಗ್ರಾಮೀಣ ಪ್ರದೇಶದ ಬಡಜನರ 16 ವರ್ಷದ ಸಮಸ್ಯೆಗಳನ್ನು ಇದ್ದಲ್ಲೇ ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಗ್ರಾಮ ವಾಸ್ತವ್ಯ ಮಾಡಲು ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದೆ. ಆದರೆ ಕೊರಟಗೆರೆ ಆಡಳಿತ ಜನರಿಗೆ ಗ್ರಾಮ ವಾಸ್ತವ್ಯದ ಮಾಹಿತಿಯೇ ನೀಡದೆ ನೆಪ ಮಾತ್ರಕ್ಕೆ ಕಾರ್ಯಕ್ರಮದ ಆಯೋಜನೆ ಮಾಡಿ ಮುಕ್ತಾಯ ಮಾಡುತ್ತಿರುವ ಪ್ರಸಂಗ ನಿನ್ನೆ ಬಹಿರಂಗವಾಗಿದೆ. ಕೊರಟಗೆರೆ ತಾಲೂಕು ಚೆನ್ನರಾಯನದುರ್ಗ ಹೋಬಳಿ ಬೂದಗಾವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚೆನ್ನರಾಯನದುರ್ಗ ಗ್ರಾಮದಲ್ಲಿ ಕೊರಟಗೆರೆ ಆಡಳಿತ ಸೇರಿದಂತೆ 20ಕ್ಕೂ ಅಧಿಕ ಇಲಾಖೆಯಿಂದ ನಿನ್ನೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ. ಆದರೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವು ಪ್ರಸ್ತುತ ಗ್ರಾಮಕ್ಕೋ ಗ್ರಾಮ ಪಂಚಾಯತ್ಗೂ ಅಥವಾ ಹೋಬಳಿ ವ್ಯಾಪ್ತಿಗೂ ಅನ್ನೋದು ಅಧಿಕಾರಿಗಳಿಗೆ ಸ್ಪಷ್ಟವಾದ ಮಾಹಿತಿ ಇಲ್ಲವಾಗಿದೆ. ಗ್ರಾಮ ವಾಸ್ತವ್ಯದ ಮಾಹಿತಿಯೇ ಇಲ್ಲದೆ ತಮ್ಮ ಕೆಲಸಕ್ಕಾಗಿ ಬಂದ ಜನಸಾಮಾನ್ಯರು ಪರದಾಡಿ ಮಾಹಿತಿ ನೀಡುವವರೇ ಕಚೇರಿಯಲ್ಲಿ ಇಲ್ಲದಾಗಿರುವುದನ್ನು ಕಂಡು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಜೊತೆಗೆ ತುಮಕೂರು ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯದ ಬಗ್ಗೆ 2 ದಿನ ಮುಂಚಿತವಾಗಿಯೇ ಸಾರ್ವಜನಿಕರಿಗೆ ಮಾಹಿತಿ ಲಭ್ಯವಾಗುತ್ತೆ. ಆದರೆ ಕೊರಟಗೆರೆ ಆಡಳಿತ ಮಾಹಿತಿ ನೀಡದಿರಲು ಕಾರಣವೇನು? ಸೂಚನಾ ಫಲಕದಲ್ಲಿ ಮಾಹಿತಿ ನೀಡಿಲ್ಲ ಏಕೆ? ಇಲಾಖೆವಾರು ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಸರ್ಕಾರದ ಸೂಚನೆ ಇಲ್ಲವೇ? ಪ್ರಚಾರದ ಜೊತೆ ಸಮಸ್ಯೆ ಸರಿಪಡಿಸುವ ಕೆಲಸ ಮಾಡಬೇಕಾದ ಅಧಿಕಾರಿ ವರ್ಗವೇ ನಿರ್ಲಕ್ಷ್ಯ ವಹಿಸಲು ಕಾರಣ ಏನು ಅನ್ನೋದನ್ನ ತಿಳಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಇನ್ನು ಫೆಬ್ರವರಿ ಮಾಹೆಯಲ್ಲಿ ಕೋಡ್ಲೆಹಳ್ಳಿ ಗ್ರಾಮ ವಾಸ್ತವ್ಯದಲ್ಲಿ ಅಧಿಕಾರಿ ವರ್ಗ ನೀಡಿದ ಭರವಸೆಗಳು ಇನ್ನೂ ಬಗೆಹರಿಯದೇ ಹುಸಿಯಾಗಿವೆ. ರಾತ್ರಿ ಇಡೀ ಮಳೆರಾಯನ ಆಗಮನದಿಂದ ವಾಸ್ತವ್ಯ ವಿಫಲವಾಗಿದೆ. ಸಮಸ್ಯೆಗಳ ಬಗ್ಗೆ ಕೊರಟಗೆರೆ ಆಡಳಿತ ಗಮನವೇ ಹರಿಸಿಲ್ಲ. ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಮತ್ತೆ ಇಲಾಖೆಗಳಿಗೆ ಸಾರ್ವಜನಿಕರು ಅಲೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಕೋಡ್ಲಹಳ್ಳಿ ಸರ್ಕಾರಿ ಶಾಲೆಯ ಒತ್ತುವರಿಯ ತೆರವು ಇನ್ನೂ ಕನಸಾಗಿಯೇ ಉಳಿದಿದ್ದು ಗ್ರಾಮ ವಾಸ್ತವ್ಯ ಕೇವಲ ನೆಪ ಮಾತ್ರಕ್ಕೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಒತ್ತುವರಿ ಮಾಡಿದ್ರೆ ಬಿಟ್ಬಿಡು ನಿಮ್ ಜಾಗ ನಿಂತಾವ ಸರ್ಕಾರ ಜಾಗ ಬಿಟ್ಬಿಡು. ನಾನು ಬಂದಿದ್ದೆ, ಬೆಳಗ್ಗೆ ಬಂದಿದ್ದೆ. ನಾನು ಬರ್ತೀನಿ 3 ಗಂಟೆಗೆ ಸ್ಮಶಾನ ಜಾಗ ಕಲಿಸಿದ್ದೆ. Hey.